ಸಾಮಾಜಿಕ ಶೈಕ್ಷಣಿಕ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡಿರುವ ಸಂಘಟನೆ ಅಂದರೆ ಅದು ಬಂಟರ ಸಂಘ ಸುರತ್ಕಲ್. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಜನಮನ್ನಣೆ ಪಡೆದಿರುವ ಸಂಘಟನೆಯಾಗಿದ್ದು ಸಮಾಜ ಸೇವೆಯಲ್ಲೂ ಕೂಡ ತೊಡಗಿಸಿಕೊಂಡು ಉತ್ತಮ ಹೆಸರನ್ನು ಗಳಿಸಿದೆ. ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಗೂ ಕೂಡ ಭಾಜನವಾಗಿದೆ. ಈ ಒಂದು ಸಂಘದ ಬಗ್ಗೆ ಒಂದು ವಿಶೇಷ ವರದಿ ಬರ್ತಾ ಇದೆ ನೋಡಿ. ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ಸಮಾಜದ ಸರ್ವತೋಮುಖ ಏಳಿಗೆಗಾಗಿ ದುಡಿಯುತ್ತಿರುವ ಸಂಘಟನೆ ಎಂದರೆ ಅದು ಸುರತ್ಕಲ್ನ ಬಂಟರ ಸಂಘಟನೆ. ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ ಜನಮನ್ನಣೆ ಪಡೆದಿರುವ ಸಂಘಟನೆಯಾಗಿದೆ. ಸಮಾಜದ ಕಡು ಬಡವರಿಗೂ ಸಹಾಯ ಹಸ್ತವನ್ನ ನೀಡುತ್ತಾ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಕೊಂಡ ಸಂಘಟನೆಯಾಗಿದೆ. ಕೋವಿಡ್ ಸಂದರ್ಭದಲ್ಲೂ ಸಮಾಜದ ಎಲ್ಲರಿಗೂ ಕಿಟ್ ವಿತರಣೆಯ ವ್ಯವಸ್ಥೆಯನ್ನ ಕೂಡ ಮಾಡಿದ್ರು. ಇದು ಮಾತ್ರವಲ್ಲದೆ ರಕ್ತದಾನ ಶಿಬಿರ, ನೇತ್ರ ತಪಾಸಣೆ ಶಿಬಿರ ಸೇರಿದಂತೆ ಇನ್ನಿತರ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿ ಜನಮನ್ನಣೆಯನ್ನ ಗಳಿಸಿದ ಸಂಘಟನೆಯಾಗಿದೆ. ಈ ಬಗ್ಗೆ ಬಂಟರ ಸಂಘದ ಸುರತ್ಕಲ್ ಇದರ ಅಧ್ಯಕ್ಷರಾದ ಸುಧಾಕರ್ ಪೂಂಜಾಬ್ರೋ ಮಾತನಾಡಿ, ನಮ್ಮ ಸಂಘಟನೆ ಕಳೆದ ಅನೇಕ ವರ್ಷಗಳಿಂದ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಕೊಂಡಿದೆ. ವಿಶ್ವ ಬಂಟರ ಸಮ್ಮೇಳನದಲ್ಲಿ ಪ್ರಥಮ ಬಹುಮಾನವನ್ನ ಪಡೆದ ಸಂಘಟನೆಯಾಗಿದೆ. ಯುವಕರು ಮತ್ತು ಮಹಿಳಾ ವೇದಿಕೆಯವರು ಸಮಾಜಮುಖಿ ಕೆಲಸಗಳಲ್ಲಿ ಭಾಗಿಯಾಗಿದ್ದು ಈ ಬಾರಿಯ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೂ ಭಾಜನರಾಗಿದ್ದೇವೆ ಎಂದು ಹೇಳಿದರು. ಈ ವರ್ಷ ಬಾರಿ ಕುಸಿತ ಎಂದು ದೇವಂಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ತಿಕ್ಕಿದಂಡು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ದಯ ತಿಕ್ಕಿದನು ಬಂಡ ಎಂಕಲು ಸಾಮಾಜಿಕ ಚಟುವಟಿಕೆ ನೆಟ್ಟು ಪೂರ ಮಸ್ತ್ ಬೇಲೆ ಮಲ್ತ ಈ ಕೊರೋನಾದ ಟೈಮ್ಲ ಎಂಕಲು ನಮ್ಮ ಸಮಾಜ ಅಂತಂದರೆ ಇತರ ಸಮಾಜನ ಪೂರ ಸೇರೋದು ಒಟ್ಟಿಗೆ ಸಾಧಾರಣ 1 ಲಕ್ಷದ ಕಿಟ್ಟನ್ನು ನಮ್ಮ ಕೊರ್ತ ಎಂಕಲು ಮುಲ್ಪೋಡ್ದು ಬಾಂಬೆಡ್ದು ಹೋದಲ್ಲ ವಿಶ್ವ ಸಮ್ಮೇಳನ ಅಲ್ಪ ಫಸ್ಟ್ ಪ್ರೈಸ್ ಹಾಕೊಂಡು ಬೈದ ಬ್ಯಾಂಗ್ಳೂರ್ 2-3 ಸರ್ತಿ ಹಾಕೊಂಡು ಬತ್ತ ಬೊಕ್ಕ ನೆಟ್ಟೆಲ್ಲ ಎಂಕ್ಲೆಗೆ ಮಸ್ತ್ ಅದು ಪ್ರೈಸ್ ಬರೋದಕ್ಕೆ ಅವತ್ತಂದ್ರೆ ಸ್ಪೋರ್ಟ್ಸ್ ಲಂಚೇನೆ ಮುಲ್ಪ ಎಂಕೆಲ್ಲ ಸಂಘಡು ಯೂತ್ ದಾಖಲು ಅವತ್ತಂದ್ರೆ ಮಹಿಳಾ ವೇದಿಕೆ ಬಾರಿ ಒಗ್ಗಟ್ಟು ಅದು ಮುಲ್ಪ ಕೆಲಸ ಮಾಡ್ತಂದಿಲ್ಲ. ಸುರತ್ಕಲ್ ಬಂಟರ ಸಂಘದ ಕಾರ್ಯದರ್ಶಿ ಲೋಕೇಶ್ ಶೆಟ್ಟಿ ಮುಂಚೂರು ಅವರು ಮಾತನಾಡಿ, ಕಳೆದ 25 ವರ್ಷಗಳಿಂದ ನಮ್ಮ ಸಂಘಟನೆ ಅಸ್ತಿತ್ವದಲ್ಲಿದೆ. 18 ಗ್ರಾಮದ ಜನರ ಸರ್ವತೋಮುಖ ಏಳಿಗೆಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಬಂಟರ ಸಂಘ ಪ್ರಾರಂಭವಾದಂದಿನಿಂದ ಇಂದಿನವರೆಗೆ ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ, ಸ್ವಾಸ್ಥ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೇವೆ. ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡುತ್ತಾ ಬರ್ತಿದ್ದೇವೆ. ಮಾತ್ರವಲ್ಲದೆ ವಿಕಲಚೇತನ, ಬುದ್ಧಿಮಾಂದ್ಯ, ವಿಧವೆಯರಿಗೆ ವಾರ್ಷಿಕ ಸಮಾವೇಶದಂದು ಧನ ಸಹಾಯ ವಿತರಣೆ ಮಾಡಿ ಅವರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸವನ್ನ ಮಾಡುತ್ತಿದ್ದೇವೆ. ಸುರತ್ಕಲ್ ಬಂಟರ ಸಂಘದ ಪ್ರತಿಯೊಬ್ಬ ಸದಸ್ಯರು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಕೊಂಡು ಈ ಸಂಘದ ಅಭಿವೃದ್ಧಿಗೆ ದುಡಿಯುತ್ತಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದರು. ಸುರತ್ಕಲ್ ಬಂಟರ ಸಂಘ ಪ್ರಾರಂಭ ನಡೆದ ಇದು ಮುಟ್ಟಲ್ಲ, ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ ಸ್ವಾಸ್ಥ್ಯ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮ ಮಲ್ತದಲ್ಲ ಜನಮನ್ನಣೆ ಗಳಿಸಿದನು. ಪ್ರತಿ ವರ್ಷಲ ಸುರತ್ಕಲ್ ಬಂಟರ ಸಂಘದ ವ್ಯಾಪ್ತಿದ 12 ಗ್ರಾಮದ ಪ್ರತಿಭಾವಂತ ವಿದ್ಯಾರ್ಥಿನಿಗಳಿಗೆ ಸುಮಾರು 1.5 ಲಕ್ಷ ಹಿಡಿದು 2 ಲಕ್ಷ ಮುಟ್ಟದ ವಿದ್ಯಾರ್ಥಿ ವೇತನ ಪ್ರತಿ ವರ್ಷಲ ಕೊರೊಂದಿಲ್ಲ. ಅಂಚನೆ ಸಾಧಾರಣ 15 ಜೋಕ್ಲೆಗೆ ಪ್ರತಿ ವರ್ಷಲ ಅಕಲೇನ ವಿದ್ಯಾರ್ಥಿನ ಆಯ್ಕೆ ಮಲ್ತದ್ದು ನಿರಂತರ ವಿದ್ಯಾರ್ಥಿ ವೇತನ ಕೊರೊಂದಿಲ್ಲ. ಅಂಚನೆ ವಿಕಲಚೇತನ, ಬುದ್ಧಿಮಾಂದ್ಯ, ವಿಧವೆಯರಿಗೆಲ್ಲ ಪ್ರತಿ ವರ್ಷಲ ವಾರ್ಷಿಕ ಸಮಾವೇಶದಾನಿ ಎಂಕುಲು ವಿತರಣೆ ಮಲ್ತಂದು ಅಕಲ್ನ ಸುಖ ಕಷ್ಟಕ್ಕೂ ಎಂಕುಲು ಭಾಗಿಯಾಗುವುದಿಲ್ಲ. ಮಾತ್ರ ತಂದೆ ಸುರತ್ಕಲ್ ಬಂಟರ ಸಂಘದ ಪ್ರತಿಯೊಂದು ಸದಸ್ಯರ್ಲ ಸಮಾಜಮುಖಿಯಾದ ಕೆಲಸ ಮಲ್ತದ್ದು ಈ ಸಂಘನು ಉತ್ತರೋತ್ತರ ಅಭಿವೃದ್ಧಿ ಮಲ್ಪರೆ ಪ್ರಯತ್ನ ಮಲ್ತೊಂದಿಲ್ಲ ಪಡೆಯ ತುಂಬ ಸಂತೋಷ. ಇನ್ನು ಇದೇ ವೇಳೆ ಬಂಟರ ಸಂಘ ಸುರತ್ಕಲ್ನ ಸಂಘಟನಾ ಕಾರ್ಯದರ್ಶಿ ಪುಷ್ಪರಾಜ್ ಶೆಟ್ಟಿಯವರು ಮಾತನಾಡಿ, ನಮ್ಮ ಸಂಘಟನೆಯು ವಿಶ್ವ ಸಾಂಸ್ಕೃತಿಕ ಕಲೋತ್ಸವ ಮತ್ತು ಉಜಿರೆಯಲ್ಲಿ ನಡೆದ ವಿಶ್ವ ತುಳು ಸಮ್ಮೇಳನದಲ್ಲಿ ಸಾಂಸ್ಕೃತಿಕ ತಂಡ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿರುವುದು ಹೆಮ್ಮೆಯ ವಿಚಾರ ಎಂದು ಹೇಳಿದರು. ಸುರತ್ಕಲ್ ಬಂಟರ ಸಂಘದ ಆಶ್ರಯ ನಡೆತಿನಂಚಿನ 2001ನೇ ಸವೆಡೆ ವಿಶ್ವ ಬಂಟರ ಸಾಂಸ್ಕೃತಿಕ ಕಲೋತ್ಸವ ಅಂಚನೆ ಉಜಿರೆಡೆ ನಡೆತಿನಂಚಿನ ವಿಶ್ವ ತುಳು ಸಮ್ಮೇಳನಡು ವೀರೇಂದ್ರ ಹೆಗಡೆ ಮುತ್ತಾಲಿಕೆಟ್ ನಡೆತಿನಂಚಿನ ಕಾರ್ಯಕ್ರಮಡ್ಲ ಎಂಕಲು ಕಲ್ಚರಲ್
ಕಮಿಟಿದ ಈ ಒಂಜಿ ಸಂಘ ಪ್ರಥಮ ಪ್ರಶಸ್ತಿಯನ್ನು ಪಡೆಯೊಂದು ಅಂಚೆನೆ ನಮ್ಮ ಬಂಟರ ಸಂಘಡು ಒಂಜಿ ವಿಧವಾ ವೇತನ ಅಂಚೆನೆ ಆಸಕ್ತರಿಗೆ ಮೂಲು ವರ್ಷಗೂ ಅಕಲೆಗೆ ಸಹಾಯದಾನ ಮನ್ಪುನಂಚಿನ ಕೆಲಸ ಕಾರ್ಯ ಅಂಚೆನೆ ತಾಲಿ ಭಾಗ್ಯದ ವ್ಯವಸ್ಥೆ ಎಲ್ಲ ನಮ್ಮ ಸಂಘಡದು ಮಂತೊಂದುಲ್ಲ ಅತಿ ಕಡು ಬಡವರಿಗೆ ತಾಲಿ ಭಾಗ್ಯದ ಅಂಚಿನ ವ್ಯವಸ್ಥೆ ಅಂಚೆನೆ ಸಮಾಜಮುಖಿ ಕೆಲಸಗಳನ್ನು ಮಂತೊಂದು ಈ ಸಂಘಟನೆ ಸುರತ್ಕಲ್ ಇಡೀ ಬಂಟ ಸಂಘದ ಒಂಜಿ ಒಕ್ಕೂಟಲೆಡಿಲ್ಲ ಪ್ರತಿಯೊಂಜೆಟ್ಲ ಎಂಕುಲು ಮುಂಚೂನಿಡಿ ಕೆಲಸ ಮಂತೊಂದುಲ್ಲ ಪನ್ಪಿನಕ್ಕೆ ಎಂಕಲೆ ಸಂತೋಷ ಪಡೆಯೊಂದುಲ್ಲ. ಬಂಟರ ಸಂಘ ಸುರತ್ಕಲ್ ರಕ್ತದಾನ ಶಿಬಿರ, ಉಚಿತ ವೈದ್ಯಕೀಯ ಶಿಬಿರ, ಉಚಿತ ಗೃಹ ನಿರ್ಮಾಣ, ಉಚಿತ ಯೋಗ ಶಿಕ್ಷಣ, ಭಿನ್ನ ಸಾಮರ್ಥ್ಯ ವಿಕಲಚೇತನರಿಗೆ ಸಹಾಯ, ವಿಧವಾ ವೇತನ ವಿತರಣೆ, ಉಚಿತ ಹೊಲಿಗೆ ಯಂತ್ರ ವಿತರಣೆ, ನಾಯಕತ್ವ ತರಬೇತಿ ಶಿಬಿರ, ವನ ಮಹೋತ್ಸವ, ಮಹಿಳಾ ಸಂಘದಿಂದ ವೃದ್ಧಾಶ್ರಮಕ್ಕೆ ಬೇಕಾದ ಅಗತ್ಯ ಪೂರೈಕೆ, ಕಸೂತಿ ತರಬೇತಿ ಕಾರ್ಯಕ್ರಮ, ಸ್ವಚ್ಛತಾ ಕಾರ್ಯಕ್ರಮ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದು ಜನಮನ್ನಣೆಯನ್ನ ಗಳಿಸಿದೆ. ಇದರ ಜೊತೆಗೆ ಗ್ರಂಥಾಲಯದ ಉದ್ಘಾಟನೆ, ಪ್ರತಿಭಾನ್ವೇಷಣೆ ತರಬೇತಿ ಶಿಬಿರ, ಸಾಧಕ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಪುರಸ್ಕಾರಗಳನ್ನು ನೀಡುತ್ತಿದ್ದು ಸಮಾಜದಲ್ಲಿ ಗುರುತಿಸಿಕೊಂಡಿದ್ದಾರೆ. ಬಂಟರ ಸಂಘ ಸುರತ್ಕಲ್ ಅವರ ಗಣನೀಯ ಸೇವೆಯನ್ನ ಗುರುತಿಸಿ 2020-21ನೇ ಸಾಲಿನ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಕೂಡ ನೀಡಿ ಗೌರವಿಸಿದೆ. ಒಟ್ಟಿನಲ್ಲಿ ಬಂಟರ ಸಂಘ ರಿಜಿಸ್ಟರ್ ಸುರತ್ಕಲ್ ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡು ಸಮಾಜದ ಎಲ್ಲ ವರ್ಗದವರಿಗೂ ಸಹಾಯ ಹಸ್ತವನ್ನ ನೀಡುತ್ತಾ ಅವರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಇರುವುದು ಹೆಮ್ಮೆಯ ವಿಚಾರ. ಬಂಟರ ಸಂಘ ಸುರತ್ಕಲ್ ಇನ್ನಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಕೊಂಡು ನಿರಂತರವಾಗಿ ಸಮಾಜ ಸೇವೆಯನ್ನ ಮಾಡಲಿ ಎಂಬುದೇ ವಿ4 ನ್ಯೂಸ್ನ ಆಶಯ. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.